ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೂ ನರನ್ಸ್, ಅ ಡೈಲಿ ಬ್ರೆಡ್ ಅಂಡ್ ಅ ಡೈಲಿ ಫುಡ್. ಜೀವನ ಸುಖಮಯ, ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ. ಆರೋಗ್ಯ ಚೆನ್ನಾಗಿರೋದು ಅಂದರೆ ಸೂಕ್ತ ವ್ಯಾಯಾಮ ಹಾಗೂ ಉತ್ತಮ ಆಹಾರವನ್ನು ನಾವು ಸೇವಿಸಿದಾಗ. ಸೊ ಉತ್ತಮ ಆಹಾರದ ಒಂದು ತಯಾರಿ ಅಡುಗೆ ಮನೆಯಲ್ಲಿ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ವಿಶೇಷವಾದಂಥ ಅತಿಥಿ ಯಾವ ಅಡುಗೆಯನ್ನು ಹೇಳಿಕೊಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ದಿವ್ಯ ಅವರೇ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ. ಓಕೆ, ಇವತ್ತು ಯಾವ ರೀತಿಯ ಅಡುಗೆನ ನಮಗೆ ಹೇಳಿಕೊಡ್ತಾ ಇದ್ದೀರಿ? ಇವತ್ತು ನಾನು ಒಂದು ಡಿಶ್ ನಾನು ಸ್ವೀಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ಪೆಷಲ್ ಆಗಿ ಬ್ರೆಡ್ಡಲ್ಲಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತೇಳಿ. ಸರಿ. ಆಮೇಲೆ ನೆಕ್ಸ್ಟ್ ಒಂದು ತಂಪಾದ ಒಂದು ಜ್ಯೂಸ್ ಮಾಡಿ ತೋರಿಸ್ತೇನೆ ನಾನು. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗುವ. ಸೊ ದಿವ್ಯಾ ಅವರೇ, ಇವತ್ತೀಗ ಫಸ್ಟ್ ಸ್ವೀಟ್ ಮಾಡೋಣ ಅಂತ ಹೇಳಿದ್ವಿ. ಹೌದು. ಸೊ ಯಾವುದರಿಂದ ಸ್ವೀಟ್ ಅನ್ನು ತಯಾರಿಸ್ತಾ ಇದ್ದೀವಿ? ಈಗ ನಾವು ಇವತ್ತೊಂದು ಬ್ರೆಡ್ಡಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಖೀರ್ ಅಂದರೆ ನಮ್ಮಲ್ಲಿ ಪಾಯಸ ಅಂತ ಹೇಳ್ತೇವೆ. ಬ್ರೆಡ್ಡಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಇವತ್ತೊಂದು ಪಾಯಸ ಮಾಡೋಣ ನಾವು ಇವತ್ತು. ಈಗ ರೆಡಿ ಮಾಡ್ಕೊಳ್ಳೋಣ ಅಲ್ಲ? ಬ್ರೆಡ್ ಪಾಯಸ. ಬ್ರೆಡ್ ಪಾಯಸ, ಹೌದು. ಹಾಗೆ ಬ್ರೆಡ್ ಪಾಯಸ ಅಂತ ಹೇಳುವಾಗ ಮೇನ್ಲಿ ನಮಗೆ ಬ್ರೆಡ್. ಸೊ ನಾವೀಗ ರೆಡಿ ಮಾಡ್ಕೊಳ್ಳೋಣ ಅಲ್ಲ? ಸರಿ. ನಾವೀಗ ಬ್ರೆಡ್ಡನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳುವ. ಓಕೆ. ನಾನೀಗ ಒಂದು 4ರಿಂದ 5 ಬ್ರೆಡ್ ತಗೊಂಡಿದ್ದೇನೆ. ನಮಗೆ ಮನೇಲಿ ಎಷ್ಟು ಜನ ಇದ್ದೇವೆ ಅದು ಜಾಸ್ತಿ ಬ್ರೆಡ್ ತಗೊಳ್ಬೋದು. ಓಕೆ. ಒಂದು 4 ಬ್ರೆಡ್ ಹಾಕಿದ್ದೇನೆ ನಾನೀಗ. ಓಕೆ. ಈಗ ಸ್ವಲ್ಪ ಇದಕ್ಕೆ ಬಿಸಿ ಮಾಡಿ ತಣ್ಣಗಾಗಿದ್ದ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಓಕೆ. ಅದನ್ನು ಸ್ವಲ್ಪ ಹಾಕ್ಕೊಳ್ಳೋ ನಾವು. ಸ್ವಲ್ಪ ನೋಡ್ತಾ ಹಾಕೊಳ್ಬೇಕು, ಯಾಕಂದ್ರೆ ಇದು ನಾವು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನಾವೀಗ ಗೋಧಿ ಹಿಟ್ಟೆಲ್ಲ ಚಪಾತಿ ಹಿಟ್ಟಿಗೆ ಹದವಾಗಿ ಬೆರೆಸ್ಕೊಳ್ತೇವಲ್ಲ, ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೀಗ ಚೆನ್ನಾಗಿ ನಾವು ಇದು ಮಾಡ್ಕೊಳ್ವಾ. ಈಗ ಸ್ವಲ್ಪ ಇದಕ್ಕೆ ಗಟ್ಟಿ ಇದೆ, ನಾನು ಇನ್ನೊಂದು ಸ್ಪೂನ್ ಹಾಲು ಹಾಕೊಳ್ತೇನೆ. ಒಮ್ಮೆಲೆ ಹಾಕೊಳ್ಬಾರ್ದು, ಯಾಕಂದರೆ ನೀರಾದರೆ ಮತ್ತೆ ನಮಗೆ ಇದನ್ನೀಗ ಉಂಡೆ ಕಟ್ಟಲಿಕ್ಕಿದೆ, ನಮಗೆ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ, ಅವಾಗ ನೀರಾಗ್ತದೆ. ಸೊ ಹಾಗೆ ಅದಕ್ಕೆ ಬೇಕಾದಷ್ಟು ಮಾತ್ರ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಯ್ತಿದ್ದು. ಸೊ ಸೈಡ್ದೆಲ್ಲ ತೆಗಿಬೇಕು ಅಂತಿಲ್ಲ? ಇಲ್ಲ, ಇದು ಯಾವ್ದು ನಾವು ಸೈಡ್ ಕಟ್ ಮಾಡಿ ತೆಗೆಯೋದು ಬೇಡ, ಯಾವುದು ವೇಸ್ಟ್ ಅಂತ ಹೇಳಿ ಇಲ್ಲ. ಅದರಲ್ಲಿ ಇಡೀ ಬ್ರೆಡ್ ಅನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಆಗಿ ಇದನ್ನೀಗ ಚಿಕ್ಕ ನಾವು ಉಂಡೆ ಮಾಡ್ಕೊಳ್ವಾ, ಸಣ್ಣದು ಗೋಲ್ ಥರ ಮಾಡಿಕೊಂಡು. ಸೊ ಹೆಚ್ಚಾಗಿ ಈ ಬ್ರೆಡ್ ಇಂದ ಸ್ಯಾಂಡ್ವಿಚ್, ಆಮೇಲೆ ಹೌದು ಸ್ಯಾಂಡ್ವಿಚ್ ಫ್ರೈ ಜಾಸ್ತಿ. ಹೌದು, ಹಾಗೆ ಇದೊಂದು ಬ್ರೆಡ್ ಅಲ್ಲಿ ಸ್ವೀಟ್ ಸ್ಪೆಷಲ್ ಇದು ಆಕ್ಚುಲಿ ಕ್ರಿಯೇಟಿವ್ ಒನ್ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಮಾಡ್ಕೊಡ್ಬೋದೇನೋ. ಹೌದು, ಮನೇಲಿ ಹೇಗೂ ರೆಡಿ ಇರ್ತದೆ. ಸಾಮಾನ್ಯವಾಗಿ ನಾನೊಂದು ಎಕ್ಸ್ಪೀರಿಯೆಂಟ್ ಮಾಡುವಂಥದ್ದು ಡಿಶಸ್ ಮನೇಲಿರೋ ವಸ್ತುಗಳನ್ನೇ ಯೂಸ್ ಮಾಡಿ. ಅರ್ಜೆಂಟ್ ಅಂಗಡಿಗೆ ಅಲ್ಲಿಗೆ ಶಾಪಿಗೆ ಹೋಗೋಷ್ಟು ನಮ್ಗೆ ಒಮ್ಮೆ ಟೈಮ್ ಇರೋದಿಲ್ಲ, ಗೆಸ್ಟ್ ಎಲ್ಲ ಬಂದಾಗ, ಇಲ್ಲದ್ರೆ ಅರ್ಜೆಂಟಿಗೆ. ಹಾಗೆ ಸೊ ಇದು ನೀವೇ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಹೌದು. ಸೊ ವೀಕ್ಷಕರಿಗೊಂದು ಕ್ರಿಯೇಟಿವ್ ಆದದ್ದು ಹೌದು ಒಂದು ಅಡಿಗೆ. ಈಗ ನಾವು ಮಾಡುವ ವಿಧಾನ ನೋಡುವಾಗ ಈಗ ನಮ್ಮದೇ ಒಂದು ಟ್ರೆಡಿಷನಲ್ ಒಂದು ಫುಡ್ ಇದೊಂದು ನೆನಪು ಬರ್ತದೆ ವೀಕ್ಷಕರಿಗೆ. ನಾನು ಇದು ಆಮೇಲೆ ವಿವರಿಸ್ತಾ ಹೇಳ್ತೇನೆ ನಿಮಗೆ. ಸರಿ.
ಈಗ ಉಂಡೆ ಆಯಿತು. ನಾವೀಗೊಂದು ಪ್ಯಾನ್ ಇಟ್ಕೊಳ್ಳುವ. ಸರಿ. ಈಗ ಸಾಮಾನ್ಯವಾಗಿ ನಾವು ಖೀರ್ ಪಾಯಸ ಅಂತ ಮಾಡುವಾಗ ತುಪ್ಪ ಜಾಸ್ತಿ ಯೂಸ್ ಮಾಡ್ತೇವೆ. ಈಗ ನಾವು ಇದರಲ್ಲಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ, ಅದರ ಬದಲಿಗೆ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೇವೆ ನಾವು. ಹಾಗೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳುವ. ಸ್ವಲ್ಪ ಜಾಸ್ತಿ ಆದರೂ ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ಓಕೆ. ಯೂಶಲಿ ಅದರ ಒಂದು ರುಚಿ ಅರೋಮಾ ಹೌದು, ಸ್ಮೆಲ್ ಅದರದೊಂದು ಇದೇ ಡಿಫ್ರೆಂಟ್ ಕೊಡುತ್ತೆ. ಬೆಣ್ಣೆ ತುಪ್ಪದ್ದೇ ಒಂದು ಟೇಸ್ಟು ಸ್ಮೆಲ್ ಬೇರೆ, ಬೆಣ್ಣೆದೇ ಬೇರೆ ಟೈಪಲ್ಲಿ ಇರ್ತದೆ. ಓಕೆ. ಈಗ ನಮ್ಮ ಬೆಣ್ಣೆ ಬಿಸಿ ಆಗ್ತಾ ಇದೆ. ಓಕೆ. ನಾವು ಇದಕ್ಕೆ ಇದನ್ನು ಹಾಕ್ಕೊಳ್ಳುವ ಬಾಲ್ಸನ್ನು. ಅಲ್ಲಿಗೆ ನಾವೊಂದು ಶಾಲೋ ಫ್ರೈ ಮಾಡ್ಕೊಳ್ಳೋದಿದೆ, ಡೀಪ್ ಫ್ರೈ ಏನು ಬೇಡ. ಸೊ ಎಲ್ಲವೂ ನವೀನವೇ ಆಗಿದೆ ಆಕ್ಚುಲಿ, ಬೆಣ್ಣೆಯಿಂದ ಮಾಡಿದಂಥದ್ದು ಆಕ್ಚುಲಿ ಮಾಡ್ತಾ ಇರೋದು. ಹೌದು. ನಾವೀಗ ಬ್ರೆಡ್ಡಿಂದ ಮಾಡಿದ್ದೆಲ್ಲ ಚಿಕ್ಕ ಚಿಕ್ಕ ಉಂಡೆ, ಈಗ ಖಾಲಿ ಬೆಣ್ಣೆಯಲ್ಲೇ, ಅದು ಡೀಪ್ ಅಲ್ಲ, ಶಾಲೋ ಫ್ರೈ, ಮೇಲಿಂದ ತವಾ ಫ್ರೈ ಮಾಡ್ತಾ ಇದ್ದೇವೆ. ಅದು ಬೇಗ ಸಹ ಫ್ರೈ ಆಗ್ತದೆ, ಯಾಕಂದರೆ ಆಲ್ರೆಡಿ ಬೇಕಾಗಿರೋದೆ ಬ್ರೆಡ್, ಬೇಯಿಸ್ಬೇಕಂತೇನು ಅಗತ್ಯ ಇಲ್ಲ. ಹಾಲನ್ನು ಸಹ ಬಿಸಿ ಮಾಡ್ಕೊಂಡಿದ್ದೇವೆ. ಹೀಗೆ ಹೊಸತ್ತು ಡಿಫ್ರೆಂಟ್ ಆಗಿ ಮಾಡ್ತಾ. ಹೌದು, ನಾನು ಯಾವಾಗಲೂ ಮನೇಲಿ ಟ್ರೈ ಮಾಡ್ತಾ ಇರ್ತೇನೆ. ಸ್ವಲ್ಪ ಕುಕ್ಕಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಮನೇಲಿ ತುಂಬಾ ಇಷ್ಟಪಡ್ಬೋದು. ಹೌದು, ಅಡುಗೆಯನ್ನ ಸವಿಯೋದು ಈಗೊಂದು ಹೊರಗೆ ಹೋಗಿ ತಿನ್ನೋದಂಟು ಇರ್ತದೆ ಯಾವಾಗಲೂ, ಸಾಮಾನ್ಯ ವಾರಕ್ಕೊಮ್ಮೆ ವೀಕೆಂಡಲ್ಲಿ ಪ್ರತಿಯೊಬ್ಬರು ಹೋಗ್ತಾರೆ. ಆದರೆ ಬಾಕಿ ದಿನಗಳಲ್ಲಿ ಒಂದು ಅದೇ ವೀಕೆಂಡ್ ಟೇಸ್ಟ್ ನಾವು ಮನೇಲಿ ಒಂದು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಮನೆಯವರಿಗೆ ತುಂಬ ಖುಷಿ ಆಗ್ತದೆ. ನೋಡಿ, ಇದೀಗ ಫ್ರೈ ಆಗ್ತಾ ಇದೆ. ಸಣ್ಣ ಮಾಡಲಾ? ಬೇಡ, ಇರಲಿ, ಏನಾಗುದಿಲ್ಲ, ಇದೇನು ಇದಾಗುದಿಲ್ಲ. ಇದೀಗ ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು ಪ್ಲೇಟಿಗೆ ನಾವು ಹಾಕೊಳ್ಳುವ. ಈಗ ನಮ್ಮದು ಇದೆಲ್ಲ ರೆಡಿಯಾಗಿದೆ. ಈಗ ನಮ್ಮ ಇನ್ನೂ ಸಹ ಬೆಣ್ಣೆ ಇದರಲ್ಲೇ ಇದೆ. ಈಗ ನಾವು ಇದಕ್ಕೆ ಸ್ವಲ್ಪ ಶೇವಿಗೆಯನ್ನು ಹಾಕೊಳ್ಳುವ. ಓಕೆ. ಸ್ವಲ್ಪ ಇದರಲ್ಲೇ ಬೆಣ್ಣೆಯಲ್ಲೇ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ಓಕೆ. ನಾನೊಂದು 2 ಸ್ಪೂನಷ್ಟು ಶೇವಿಗೆ ಹಾಕೊಳ್ತಾ ಇದ್ದೇನೆ. 2 ಸ್ಪೂನ್ ಶಾವಿಗೆ ಅಥವಾ ಸೇಮೆ ಅಂತ ಕೆಲವು ಸೇಮೆ ಅಂತ ನಾವಿಲ್ಲಿ ಸೇಮೆ ಅಂತ ಹೇಳ್ತೇವೆ, ಇಲ್ಲದ್ರೆ ಕನ್ನಡದಲ್ಲಿ ಶೇವಿಗೆ ಅಂತ ಹೇಳ್ತೇವೆ. ಹೇಳಿದೆ ನೋಡಿ, ಬೆಣ್ಣೆಯಲ್ಲೇ ಇದು ಫ್ರೈ ಆಯಿತು. ಇದು ಒಂದು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆದರೆ ಸಾಕು. ಸೊ ಇಟ್ಸ್ ಗುಡ್ ಅಲ್ಲ, ಅದರಿಂದನೇ ತೆಗೆದು ಅದೇ ಬೆಣ್ಣೆಯಲ್ಲಿ ಹೌದು ಅದನ್ನ ಯೂಸ್ ಮಾಡುವಂಥದ್ದು. ಈಗ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕಿದು. ಓಕೆ. ಸೊ ಈಗ 4 ಬ್ರೆಡ್, 2 ಸ್ಪೂನ್ ಸೇಮೆ ಹಾಕಿದೆ. ಸರಿ. 1 ಸ್ಪೂನ್ ಅಷ್ಟು ಬೆಣ್ಣೆ. ಹೌದು. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಇದೆ. ಶೇವಿಗೆ ನಾವು ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಬೇಗ ಕಪ್ಪಾಗಿಬಿಡ್ತದೆ. ಈಗ ಸಾಕು, ನಮಗೆ ಇಷ್ಟು ಫ್ರೈ ಆದರೆ ಸಾಕು. ಈಗ ನಾವು ಇದಕ್ಕೇನೆ ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು. ಸರಿ. ಸೊ ಹಾಲೊಂದು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀರಿ? ಈಗ ನಾನೀಗೊಂದು 2 ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೇನೆ. ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಚಿಕ್ಕ ಗ್ಲಾಸಲ್ಲಿ ಅಂದಾಜು ನಾನು 2 ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೇನೆ. ಹಾಲಿಗೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಕುದಿ ಬರಲಿ ಈಗ. ಸೊ ಇದೀಗ ಒಂದು 4 ಜನಕ್ಕೆ ತಕ್ಕಷ್ಟು ಒಂದು 2 ಲೋಟ. ಈಗ ಒಂದು 2 ಗ್ಲಾಸ್ ಅಂದರೆ 4 ಜನರಿಗಾಗುವಷ್ಟು ಸಾಕಾಗ್ತದೆ. ಹೌದು. ಈಗ ಸ್ವಲ್ಪ ಜೋರು ಉರಿಯಲ್ಲಿ ಇಡ್ತಾ ಇದ್ದೇನೆ. ಈಗೊಂದು ಕುದಿ ಬರಲಿಕ್ಕೆ ನಾವು ಕಾಯಬೇಕಾಗ್ತದೆ. ಸೊ ಕುದಿ ಬಂದ ಮೇಲೆ ಮತ್ತೆ ಸಕ್ಕರೆ ಮತ್ತೆ ಎಲ್ಲ ಅದಕ್ಕೆ ಕೆಲವೆಲ್ಲ ಆ್ಯಡ್ ಮಾಡಲಿಕ್ಕಿದೆ. ನಮಗೊಂದು ಡಿಫ್ರೆಂಟ್ ಟೇಸ್ಟ್ ಬರಬೇಕಲ್ಲ. ಹೌದು, ಅದಕ್ಕೋಸ್ಕರ ಸಾಮಾನ್ಯವಾಗಿ ನಾವು ಆರ್ಡಿನರಿ ಹಾಲು ಹಾಕಿ ಶೇವಿಗೆ ಹಾಕಿ ಸಕ್ಕರೆ ಹಾಕಿ ಒಂದು ಪಾಯಸ ಅಂತೂ ಮಕ್ಕಳಿಗೆ ಮಾಡ್ತೇವೆ. ತಿಂದು ಅದು ಸಹ ಬೋರ್ ಆಗಿರ್ತದೆ. ಈ ಥರ ಒಂದು ಡಿಫ್ರೆಂಟ್ ಮಾಡಿರುವಾಗ ಅವರಿಗೂ ಒಂಥರ ಖುಷಿ ಆಗ್ತದೆ. ಹೌದು. ಕುದಿಲಿಕ್ಕೆ ಬಂದಿದೆ. ಈಗ ನಾನು ಇದಕ್ಕೊಂದು 2 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ಉರಿ ದೊಡ್ಡದೇ ಇರಲಿ? ಉರಿ ದೊಡ್ಡದಲ್ಲಿ ಇರಲಿ. ಇನ್ನೀಗ ಸಕ್ಕರೆ ಕರಗಬೇಕು, ಮತ್ತು ನಮ್ಮ ಈ ಶೇವಿಗೆ ಸಹ ಸ್ವಲ್ಪ ಬೇಯಬೇಕಲ್ಲ. ಸೊ ಅರೋಮಾ ಇದಾಗ್ತಾ ಇದೆ. ಹೌದು. ಬೆಣ್ಣೆದು ಮತ್ತು ಈ ಬ್ರೆಡ್ಡಿದ್ದು, ಹಾಲಿದ್ದು, ಪ್ರತಿಯೊಂದರದ್ದು ಒಂದು ಡಿಫ್ರೆಂಟ್ ಸ್ಮೆಲ್ ಬರ್ತದೆ. ಹೌದು.
ಆಯ್ತು, ಈಗ ಕುದೀತಾ ಇದೆ. ನಾನೀಗ ಸ್ವಲ್ಪ ಇದಕ್ಕೆ ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೇನೆ. ಓಕೆ. ಸ್ವಲ್ಪ ರುಚಿ ಬೇರೆ ಬರ್ತದೆ ಇದಕ್ಕೆ. ಸೊ ಒಂದು ಅರ್ಧದಿಂದ ಮುಕ್ಕಾಲು ಚಮಚ. ಹಾಂ, ಅರ್ಧದಿಂದ ಮುಕ್ಕಾಲು ಚಮಚ ಸಾಕು. ಸಾಮಾನ್ಯವಾಗಿ ಮಕ್ಕಳಿಗೆ ಬಾದಾಮ್ ಹಾಲೆಲ್ಲ ಮಾಡಿ ಕೊಡ್ತಾ ಇರ್ತೇವೆ. ಹಾಲಿಗೆ ಬಾದಾಮ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಸೇರೋದಿಲ್ಲ. ಅದಕ್ಕೆಲ್ಲ ಈ ಥರ ಎಲ್ಲ ಟೇಸ್ಟ್ ಚೇಂಜ್ ಮಾಡಿ ಕೊಟ್ಟರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಆಗ ಸುಮ್ಮನೆ ಚೆಂದ ಮಾಡಿ ತಿಂತಾರೆ ಟೇಸ್ಟ್ ಚೆನ್ನಾಗಿದೆ ಹೇಳಿ. ಈಗ ನಾನೆಷ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ರುಚಿಯಲ್ಲಿ ನಾನೆಷ್ಟು ಅಡುಗೆ ತಯಾರಿಸ್ತೇನೋ, ಬಾಕಿ ಅತಿಥಿಗಳು ಬಂದ ಇದನ್ನು ಅಷ್ಟೇ ಇಂಟ್ರೆಸ್ಟಲ್ಲಿ ನೋಡ್ತೇನೆ. ಯಾಕಂದರೆ ಬಾಕಿ ನಮಗೆ ಗೊತ್ತಿಲ್ಲದ ಕೆಲವೆಲ್ಲ ಇರ್ತದಲ್ಲ, ಹಾಗೆ ನಾನು ಯಾವಾಗಲೂ ನಮ್ಮ ರುಚಿ ಕಾರ್ಯಕ್ರಮವನ್ನು ಮಿಸ್ ಮಾಡೋದಿಲ್ಲ ನಾನು. ಓಕೆ, ಈಗ ಬೆಂದಿದೆ. ನಾವೀಗ ಹಾಗೆ ಮಾಡಿಟ್ಕೊಂಡಂಥ ಬಾಲ್ಸ್ ಎಲ್ಲ ಹಾಕೊಳ್ಳುವ. ಈಗ ಒಂದು ಕುದಿ ಬಂದರೆ ಸಾಕು. ಆಹಾ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಹೌದು, ಅದೇ ನಾನು ಆಗ ಹೇಳಿದ ಹಾಗೆ ತುಪ್ಪದ ಬದಲಿಗೆ ಬೆಣ್ಣೆ ಇದಕ್ಕೆ ಮೇನ್. ಈಗ ಇದು ಒಂದು ಕುದಿ ಬಂದರೆ ಸಾಕು. ಆ ಬ್ರೆಡ್ಡಿನ ಉಂಡೆಯಲ್ಲಿರೋ ಅಂಶ ಇದೆಲ್ಲ ಎಳ್ಕೊಳ್ಳಿಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ನನಗೆ ಇದನ್ನು ನೋಡುವಾಗ ಜಾಮೂನ್ ನೆನಪಾಗ್ತಾ ಇದೆ. ಜಾಮೂನ್ ಹೌದಲ್ಲ, ಜಾಮೂನ ನಾವು ಸಕ್ಕರೆ ಪಾಕಕ್ಕೆ ಹಾಕ್ತೇವೆ, ನಾವಿದನ್ನು ಪಾಯಸದೊಳಗೆ ಹಾಕಿ ಒಂದು ಡಿಫ್ರೆಂಟ್ ಚೇಂಜ್ ಮಾಡ್ತಾ ಇದ್ದೇವೆ. ಈಗ ಈ ಥರ ಮಾಡುವಾಗ ನಿಮಗೆ ಏನು ನೆನಪಾಯಿತು? ಮೊದಲು ನಾವು ಮನೇಲಿ ಹಿರಿಯರು ಮಾಡ್ತಿದ್ರು, ಸಾರನಡ್ಡೆದು ಪಾಯಸ ಅಂತೇಳಿ ಮಾಡ್ತಿದ್ರು. ಅಕ್ಕಿದು ಕಡ್ದು ಅದನ್ನು ಉಂಡೆ ಥರ ಮಾಡಿ ಬೇಯಿಸಿ ಎಲ್ಲ. ಅದರ ಬದಲಿಗೆ ನಾವು ಬ್ರೆಡ್ಡನ್ನು ಈ ಥರ ಮಾಡಿ ಹಾಕ್ತಾ ಇದ್ದೇವೆ. ಓಕೆ, ಟ್ರೆಡಿಷನಲ್ ಫುಡ್ಡನ್ನು ಡಿಫ್ರೆಂಟ್ ಮಾಡ್ತಾ ಇದ್ದೇವೆ. ಹೌದು, ಸರಿ. ಸೊ ಕಂಟೆಂಪರರಿಯಾಗಿ ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಬೋದು ಅದನ್ನು ಮಾಡಿದ್ದೇವೆ. ಹೌದು. ಓಕೆ, ನಮ್ಮದೀಗ ಬ್ರೆಡ್ ಕೀರ್ ರೆಡಿ ಆಗಿದೆ. ನಾವಿನ್ನು ಆಫ್ ಮಾಡ್ಕೊಳ್ಳುವ. ಸರಿ. ಓಕೆ, ನಮ್ದೀಗ ಬ್ರೆಡ್ ಕೀರ್ ರೆಡಿ ಆಗಿದೆ. ನಾವೀಗ ಸರ್ವಿಂಗ್ ಬೌಲ್ಗೆ ಇದು ಮಾಡ್ಕೊಳ್ಳುವ. ಸರ್ವ್ ಮಾಡಿ ಮಕ್ಕಳಿಗೆ ಬಡಿಸಿ ಕೊಡುವಾಗ ಅದನ್ನು ನೋಡಿಯೇ ಖುಷಿ ಆಗ್ಬೇಕು ಮಕ್ಕಳಿಗೆ. ಸೊ ಅಟ್ರಾಕ್ಟಿವ್ ಆಗಿ ಆ ಬೌಲ್ಸ್ ನೋಡಿದ್ರೆ ನೋಡಿದ ಕೂಡಲೇ ಏನಿದೆ ಬೌಲ್ಸ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಅವರಿಗೆ ಒಂದು ಖುಷಿ ಆಗ್ತದೆ ನಿಜವಾಗ್ಲೂ. ಸೊ ನೀವೊಂದು ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಈ ತರ ಐಡಿಯಾ ಮಾಡಿರೋದು ನಿಜವಾಗ್ಲೂ ಮೆಚ್ಚಬೇಕಾದ ವಿಷಯ. ಮೇನ್ ನಮಗೆ ಅಲ್ಲ, ನಾವಾದ್ರೆ ಏನು ಟೇಸ್ಟ್ ಇದ್ರು ತಿಂತೇವೆ, ಈ ಮಕ್ಕಳಿಗೆ ತಿನ್ಸೋದೇ ಸ್ವಲ್ಪ ಕಷ್ಟ ನಮಗೆ. ಖಂಡಿತ. ಓಕೆ, ನಮ್ಮದು ರುಚಿ ರುಚಿಯಾದ ಸಿಹಿಯಾದ ಬ್ರೆಡ್ ಖೀರ್ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ಟೇಸ್ಟನ್ನು ತಿಳಿಸಿ. ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ಓಕೆ, ವೆಲ್ಕಮ್. ಸೊ ವೀಕ್ಷಕರೇ, ವಿಶೇಷವಾಗಿ ಬ್ರೆಡ್ನಿಂದ ತಯಾರಿಸಿದಂತಹ ಬ್ರೆಡ್ ಖೀರ್ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇನ್ನೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಬ್ರೆಡ್ ಖೀರ್ ತಯಾರಿಸುವ ವಿಧಾನ: ಮೊದಲು ಬ್ರೆಡ್ಡನ್ನು ತುಂಡು ಮಾಡಿಕೊಂಡು ಸ್ವಲ್ಪವೇ ಹಾಲು ಸೇರಿಸಿ ನಾದಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ನಂತರ ಬೆಣ್ಣೆಯನ್ನು ಕರಗಿಸಿ ಉಂಡೆಗಳನ್ನು ಸೇರಿಸಿ ಕಾಯಿಸಿಕೊಳ್ಳಿ. ಆನಂತರ ಅದೇ ಬೆಣ್ಣೆಯಲ್ಲಿ ಶಾವಿಗೆಯನ್ನು ಹುರಿಯಿರಿ. ಕಂದು ಬಣ್ಣ ಬಂದ ನಂತರ ಹಾಲನ್ನು ಸೇರಿಸಿ ಕುದಿಸಿ. ಕುದಿ ಬಂದ ನಂತರ 2ರಿಂದ 3 ಚಮಚದಷ್ಟು ಸಕ್ಕರೆ ಹಾಕಿ ಕುದಿಸಿಕೊಳ್ಳಿ. ಬಳಿಕ 2 ಚಮಚ ಬಾದಾಮಿ ಪುಡಿ, ಹುರಿದಿಟ್ಟ ಉಂಡೆ, ಏಲಕ್ಕಿ ಪುಡಿ ಹಾಕಿ ಕುದಿಸಿ. ಈಗ ಬಿಸಿಯಾದ ಬ್ರೆಡ್ ಖೀರ್ ರೆಡಿ. ಸೊ ವೀಕ್ಷಕರೇ, ಇನೋವೇಟಿವ್ ಆಗಿ ಬ್ರೆಡ್ನಿಂದ ಬ್ರೆಡ್ ಖೀರನ್ನು ಹೇಗೆ ತಯಾರಿಸೋದು ಅಂತ ನಾವು ನೋಡ್ಕೊಂಡು ಬಂದ್ವಿ. ಸೊ ಇವಾಗ ಇನ್ನೊಂದು ರೀತಿಯ ವಿಶೇಷವಾದಂಥ ಪಾನೀಯವನ್ನು ಹೇಳ್ಕೊಡ್ತಾರೆ ಒಂದು ಪುಟ್ಟ ವಿರಾಮದ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್, ಇವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು ಹಾಗೂ ನರನ್ಸ್ ಆರ್ ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್. ಇದಾವಾಗಲೇ ನಾವಿವಾಗ ಕ್ರಿಯೇಟಿವ್ ಆಗಿ ಬ್ರೆಡ್ಡಿಂದ ಯಾವ ತರಹ ಸ್ವೀಟನ್ನು ತಯಾರಿಸೋದು ಅಂತ ಹೇಳ್ಕೊಟ್ರು. ಸೊ ಈಗ
ಇನ್ನೊಂದು ಬಗೆಯ ಹೊಸ ರುಚಿಯನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸೊ ಮೇಡಮ್, ಇವಾಗ ಯಾವ ರೀತಿಯ ಸ್ಪೆಷಲ್ ಆದಂತ ತಂಪಾದ ಪಾನೀಯವನ್ನ ಹೇಳ್ಕೊಡ್ತಾ ಇದ್ದೀರಾ ಅಂತ ಕುತೂಹಲ ಆಗ್ತಾ ಇದೆ ನನಗೆ ಆಕ್ಚುಲಿ. ಹೌದು, ಇವತ್ತು ತುಂಬಾ ಕುತೂಹಲಕಾರಿನೇ ಒಂದು ಜ್ಯೂಸ್ ಇದು. ಯಾಕಂದ್ರೆ ನಾನು ಇವತ್ತೊಂದು ಕಟ್ಟ ಮೀಠ ಅಂದ್ರೆ ಕಾಯಿ ಇದೆಯಲ್ಲ, ಮಾವಿನಕಾಯಿದು ಜ್ಯೂಸ್ ಆಕ್ಚುಲಿ ಇದು ಹೇಳ್ಬೇಕಾದ್ರೆ. ಆದ್ರೆ ಏನು ಇವಾಗ ಅಂದ್ರೆ ಮಾವಿನಕಾಯಿ ಸೀಸನ್, ನಮ್ಗೆ ಈಗ ಮಾವಿನಕಾಯಿ ಅಂತೂ ಸಿಗುತ್ತೆ ಸುಲಭವಾಗಿ. ಅದರಲ್ಲಂತೂ ನಾರ್ಮಲಿ ಪ್ರತಿಯೊಬ್ಬರು ಅದರ ಜ್ಯೂಸ್ ಮಾಡ್ತಾರೆ, ಕಾಯ್ದು ಮಾಡ್ತಾರೆ, ಹಣ್ಣಿದು ಮಾಡ್ತಾರೆ. ಮಾವಿನಕಾಯಿ ಇಲ್ದಿದ್ರೆ ಅಥವಾ ಮಾವಿನಕಾಯಿ ಸಿಗದಿದ್ರೆ ಅದಕ್ಕೊಂದು ಹೊಸ ಪ್ರಯೋಗ ಇವತ್ತೊಂದು ಜ್ಯೂಸಿಗೆ. ಹಾಗಾದ್ರೆ ನಾವೀಗ ಸ್ಟಾರ್ಟ್ ಮಾಡೋಣಲ್ಲ ಹಾಗಾದ್ರೆ. ಓಕೆ, ಕಟ್ಟ ಮೀಠ ಜ್ಯೂಸ್ ಅಂತ ಹೇಳುವಾಗ ನಮಗೆ ಹುಳಿ ಮಾವಿನಕಾಯಿ ಬೇಕು. ಆದ್ರೆ ನಮ್ಮ ಹತ್ರ ಈಗ ಇಲ್ಲಿ ಹುಳಿ ಮಾವಿನಕಾಯಿ ಇಲ್ಲ. ಸಾಧಾರಣವಾಗಿ ಈಗ ಶಾಪಲ್ಲಿ ಕಚ್ಚಾ ಆಮ್ ಕ್ಯಾಂಡಿ ಹೇಳಿ ಸಿಗ್ತದೆ. ನಾವೀಗ ನಾವು ಶಾಪಿಗೆ ಹೋದ್ರು ಚೇಂಜ್ ಬದಲಿಗೆ ಇದನ್ನೇ ಕೊಡ್ತಾರೆ, ಒಳ್ಳೇದು ಮಕ್ಳಿಗೆ ಕೊಡಿ ಅಂತ ಹೇಳಿ. ಸೊ ನಾವೀಗ ಇದರಿಂದ ಒಂದು ಜ್ಯೂಸ್ ತಯಾರಿಸೋಣ. ಈಗ ಇದೀಗ ಕ್ಯಾಂಡಿ ಹೇಳುವಾಗ ಸ್ವಲ್ಪ ಗಟ್ಟಿಯಾಗಿರ್ತದೆ. ನಾವಿದನ್ನು ಪುಡಿ ಮಾಡ್ಕೊಳ್ಬೇಕು. ಪುಡಿ ಅಂದ್ರೆ ನಾವೀಗ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ತೀವಲ್ಲ, ಮಿಕ್ಸಿಲಿ ಮಾಡ್ಬೋದು, ಬಟ್ ಮಿಕ್ಸಿದು ಎಲ್ಲಿ ಬ್ಲೇಡ್ ಹಾಳಾಗ್ತದೆ ಹೇಳಿ ಸ್ವಲ್ಪ ಹೆದರಿಕೆ. ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಆಮೇಲೆ ನಾವು ಬೇಕಾದ್ರೆ ಮಿಕ್ಸಿಲಿ ನೈಸ್ ಮಾಡ್ಕೊಳ್ಬೋದು. ಸೊ ನಾನೀಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ನಾನೀಗ ಕುಟ್ಟಿ ನೋಡಿ ಈ ತರ ಎಲ್ಲ ಪುಡಿ ಮಾಡಿದ್ದೇನೆ ನೋಡಿ. ಈಗ ರೆಡಿ ಇದೆ ಪುಡಿ. ಈಗ ಎಷ್ಟರಿಂದ ಒಂದು ಕ್ಯಾಂಡಿಯನ್ನು ಆಡ್ ಮಾಡ್ಕೊಂಡಿದ್ದೀರಾ? ಈಗ ನಾನು ಇದರಲ್ಲಿ ಈಗ 2 ಗ್ಲಾಸ್ ಜ್ಯೂಸಿಗೋಸ್ಕರ ಇದರಲ್ಲಿ 10 ಕ್ಯಾಂಡಿ ಇದೆ ಅಷ್ಟೇ. 10 ಕ್ಯಾಂಡಿ ತುಂಬಾ ಪೌಡರ್ ಆಗ್ತದೆ. ಈಗ ಈ ಕ್ಯಾಂಡಿಯಲ್ಲಿ ಹುಳಿ ಅಂಶ ಇದೆ, ಸಿಹಿ ಇದೆ, ಮತ್ತೆ ಸ್ವಲ್ಪ ನಮ್ಮ ಕಟ್ಟ ಮೀಠ ಅಂದ್ರೆ ಖಾರನೂ ಇದೆ, ಹುಳಿನೂ ಇದೆ. ಇದರಲ್ಲಿ ಎಲ್ಲ ಅಂಶ ಮಿಕ್ಸ್ ಆಗಿದೆ. ನಾವು ಬೇರೆ ಏನು ಆ್ಯಡ್ ಮಾಡ್ಬೇಕಂತಿಲ್ಲ ಈಗ. ಸೊ ಎಕ್ಸ್ಟ್ರಾ ಆಡಿಂಗ್ ಶುಗರ್ ಯಾವುದು ಬೇಡ ಇದಕ್ಕೆ. ಓಕೆ, ಇದೀಗ ನಾವು ಮಿಕ್ಸಿಲಿ ನೋಡಿ ಈ ತರ ಪುಡಿ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಇವಾಗ ಯೂಶುವಲಿ ಫಂಕ್ಷನ್ ಸೀಸನ್ ಇವಾಗ. ಹೌದು, ನಾವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಫಂಕ್ಷನ್ ನಾವು ಮಾಡ್ಕೊಳ್ಬಹುದು. ಈಗ ನಾನೀಗ ಸ್ವಲ್ಪ ಇದನ್ನೀಗ ಪ್ಲೇಟಲ್ಲಿ ಹಾಕೊಳ್ತೇನೆ ಪೌಡ್ರನ್ನು. ಯಾಕಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ಇದರಲ್ಲಿ ನಮಗೆ ಕೆಲಸ ಇದೆ ಜ್ಯೂಸ್ ಮಾಡೋ ಮೊದಲಿಗೆ. ಈಗ ನಾನು ಇವತ್ತು 2 ಗ್ಲಾಸ್ ಅಷ್ಟು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ನಾನೀಗೊಂದು ಲಿಂಬೆಹಣ್ಣು ಕಟ್ ಮಾಡಿ ತಗೊಳ್ತೀನಿ. ಒಂದು ಸ್ಮಾಲ್ ಪೀಸ್ ಲಿಂಬೆಹಣ್ಣು. ಸರಿ, ಅದ್ರದ್ದು ರಸ ಉಂಟಲ್ಲ, ನಾವು ಫುಲ್ ಗ್ಲಾಸಿಗೆ ಒರೆಸ್ಕೊಳ್ಬೇಕು. 2 ಗ್ಲಾಸಿಗೆ ಸರ್. ಈಗ ಒರೆಸ್ಕೊಂಡಾದ್ಮೇಲೆ ಈ ಗ್ಲಾಸನ್ನು ಈ ಪೌಡ್ರಿಗೆ ಆ್ಯಡ್ ಮಾಡ್ಕೊಳ್ಬೇಕು ಸುತ್ತಲೂ. ಸೊ ಅದು ಅಂಟ್ತದೆ. ಇದು ಹೀಗೆ ಅಂಟ್ತದೆ ಎಲ್ಲ ಕಡೆ. ಸೊ ಇದು ಮಾಡುವ ವಿಧಾನ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಹೌದು, ನಾವಂದ್ರೆ ಖಾಲಿ ಜ್ಯೂಸ್ ಮಾಡೋದಕ್ಕಿಂತ ಆ ಜ್ಯೂಸ್ ಹಾಕಿ ಕೊಡೋದು ಅಟ್ರಾಕ್ಟಿವ್ ಜಾಸ್ತಿ. ಈಗ ಹೋಟೆಲ್ ಎಲ್ಲ ನೋಡ್ತೀರಿ, ಈಗ ಎಷ್ಟು ಡಿಸೈನ್ ಮಾಡಿ ಕೊಡ್ತಾರೆ. ಇರುದು ನಾರ್ಮಲ್ ಜ್ಯೂಸ್, ಆ ಡಿಸೈನಿಂಗಿಗೆ ಜಾಸ್ತಿ ಅಟ್ರಾಕ್ಷನ್. ಪ್ರೆಸೆಂಟೇಷನ್ ಈಸ್ ದ ಮ್ಯಾಟರ್. ಹೌದು, ಆಯ್ತಲ್ಲ ಈ ತರ. ಈಗ ಫಸ್ಟಿಗೆ ಅಂತೂ ಕಚ್ಚಾ ಮ್ಯಾಂಗೋ ಪೌಡರ್ ಅಂತ ಹೇಳುವಾಗ ಆ ಪೌಡ್ರನ್ನೇ ನಾನು 2 ಗ್ಲಾಸಿಗೆ 2 ಚಮಚ ಹಾಕೊಳ್ತೇನೆ. ನಮ್ಮ ಹುಳಿ ಸಿಹಿಗೆ ತಕ್ಕ ಟೇಸ್ಟ್ ಆ್ಯಡ್ ಮಾಡ್ಕೊಳ್ಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ. ನನಗೆ 2 ಚಮಚ ಹಾಕಿದ್ದೇನೆ. ಇದಾದ್ಮೇಲೆ ನಾನು ಲಿಂಬೆಹಣ್ಣು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು, ಆದ್ರೆ ಈ ತಂಪಲ್ಲೂ ಸಹ ಎಷ್ಟು ಒಳ್ಳೇದು ಹೇಳಿ ನಿಮಗೆ ಗೊತ್ತು, ವೀಕ್ಷಕರಿಗೆ ಗೊತ್ತು. ಮೇನ್ ಆಗಿ ಲಿಂಬೆಹಣ್ಣು. ಹೌದು, ಅದು ಈ ಸೆಕೆಗಾಲಕ್ಕೆ ನಮ್ಮ ಬಾಡಿ ಹೀಟಿಗೆ ತುಂಬಾ ಒಳ್ಳೇದಿದು ಲಿಂಬೆಹಣ್ಣು. ನಿಂಬೆ ರಸ ಹಾಕೊಳ್ತಾ ಇದ್ದೇನೆ. ಸೊ ಮನೆಯಲ್ಲಿ ರೆಡಿಮೇಡ್ ಇರುವಂತಹ ಒಂದು ಮದ್ದು ಅಂತಾನೆ ಹೇಳ್ಬೋದು. ಹೌದು, ಆಯ್ತು ನಿಂಬೆ ರಸ. ಈಗ ಸ್ವಲ್ಪ ಐಸ್ ಕ್ಯೂಬ್ ನಾವು ಹಾಕೊಳ್ಳುವ ಫ್ರಿಜ್ ಅಲ್ಲಿ. ಹಾಕಿ ಇದಕ್ಕೊಂದು 2 ಕ್ಯೂಬ್ ಅಷ್ಟು, ಮತ್ತೆ ಆ ಗ್ಲಾಸಿಗೆ ಒಂದು 2 ಕ್ಯೂಬ್ ಹಾಕೊಳ್ಳುವ. ಜಾಸ್ತಿ ಬೇಕಾದ್ರೆ ನಾವು ಜಾಸ್ತಿನೂ ಹಾಕೊಳ್ಬೋದು, ಹಾಗೇನಿಲ್ಲ. ಕೆಲವರಿಗೆ ಐಸ್ ಇಷ್ಟ, ಐಸ್ ಜಾಸ್ತಿ ಇಷ್ಟ ಆಗ್ತದೆ. ಹೌದು, ಚಿಲ್ಲಾಗಿ ಕುಡಿಯುವಂತ ಒಂದು ಸಾಕು. ಈಗ ಐಸ್ ಹಾಕೊಂಡೆವು. ಸಾಮಾನ್ಯವಾಗಿ ಯಾವುದೇ ನಾವು ಲೈಮ್ ಕಾಂಬಿನೇಷನ್ ಇದು ಯಾವುದೇ ನಾವೊಂದು ಜ್ಯೂಸನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ನಾವೀಗ ಆ್ಯಡ್ ಮಾಡ್ಕೊಳ್ಳುವ ಇದಕ್ಕೆ. ಸೊ ಈಗ ನಾವೀಗ ಐಸ್ ಹಾಕಿದ್ವಿ, ಇವಾಗ ಕೆಲವರಿಗೆ ಐಸ್ ಇಷ್ಟ ಇಲ್ಲ. ಐಸ್ ಇಲ್ದಿದ್ರೆ ನಾರ್ಮಲ್ ಜ್ಯೂಸ್ ನಾವು ಹಾಕೊಳ್ಬೋದು. ಹೇಗೂ ಲೆಮನ್ ನಾವು ಈಗ ಆ್ಯಡ್ ಮಾಡಿದ್ದೇವೆ, ನಾರ್ಮಲ್ ವಾಟರ್ ಯೂಸ್ ಮಾಡ್ಬೋದು. ಇಲ್ದಿದ್ರೆ ನಾವು ಪ್ಲೇನ್ ಸೋಡಾನು ಯೂಸ್ ಮಾಡ್ಕೊಳ್ಬೋದು. ಸೊ ಯಾವುದೇ ಫ್ಲೇವರ್ ಕೂಡ ಯೂಸ್ ಮಾಡ್ಕೊಳ್ಬೋದು.
ಈ ಚಾಕ್ಲೇಟ್ ಇಂದ ಕ್ಯಾಂಡಿಯಿಂದ ನೀವು ಇದನ್ನ ಇನೋವೇಟಿವ್ ಆಗಿ ತಯಾರು ಮಾಡುವಂತದ್ದು ಆಕ್ಚುಲಿ ಮ್ಯಾಂಗೋ ಕ್ಯಾಂಡಿಯಿಂದ. ಇದೇನ್ ಹಾಕ್ತಾ ಇದ್ದೀರಾ? ಇದೀಗ ನಾನು ಪುದೀನ ಫ್ಲೇವರಿಗೂ ಹಾಕ್ತಾ ಇದ್ದೀನಿ, ಡಿಸೈನಿಗೂ ಹಾಕ್ತಾ ಇದ್ದೀನಿ. 2 in 1 ಇದು ಕಾರ್ಯಕ್ರಮ. ಓಕೆ. ಸೊ ಮಿಂಟ್ ಕೂಡ ತುಂಬಾ ಹೌದು, ಹೆಲ್ತಿಗೂ ತುಂಬಾ ಒಳ್ಳೇದು. ಈಗ ನೋಡಿ ಡಿಸೈನ್ ಆಗಿ ಸಹ ಕಲರ್ಫುಲ್, ಮೇಲೆ ಗ್ರೀನ್ ಕೆಳಗೆ ಗ್ರೀನ್ ಮಿಡ್ಲಲ್ಲಿ ವೈಟ್. ಕಚ್ಚಾ ಕ್ಯಾಂಡಿ ಮ್ಯಾಂಗೋದು ಜ್ಯೂಸ್ ರೆಡಿ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ಇದರ ಟೇಸ್ಟ್ ಬಗ್ಗೆ ತಿಳಿಸಿ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಅದೇ ರೀತಿ ಮಾಡುವಂತ ವಿಧಾನ ಕೂಡ ಇನ್ನೋವೇಟಿವ್ ಆಗಿದೆ. ಹೌದು, ಈಸಿ ಆಗಿದೆ, ಟೇಸ್ಟಿ ಆಗಿದೆ ಅದು. ಹೌದು. ಸೊ ಒಂದು ಚಟ್ಪಟಾಗಿ ಇನ್ನೋವೇಟಿವ್ ಆಗಿ ಯಾವ ತರ ಕೋಲ್ಡ್ ಡ್ರಿಂಕ್ ಅನ್ನ ತಯಾರು ಮಾಡಬಹುದು ಮನೆಯಲ್ಲೇ ಅಂತ ಹೇಳಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸೊ ನೋಡ್ತಾ ಇದ್ರೆ ಇಮಿಡಿಯೇಟ್ ಕುಡಿದು ಬಿಡಬೇಕು ಅಂತ ಹೇಳುವಷ್ಟು ಅಟ್ರಾಕ್ಟ್ ಆಗ್ತಾ ಇದೆ ಅದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇನ್ನೋವೇಟಿವ್ ರೆಸಿಪಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇನ್ನೋವೇಟಿವ್ ಆಗಿರುವಂಥ ಚಟ್ಪಟ್ ಮನೆಯಲ್ಲೇ ಇವನ್ ಕ್ಯಾಂಡಿಯಿಂದ ಹೇಗೆ ಇದನ್ನು ಮಾಡೋದು ಅಂತ ಮೇಡಮ್ ಹೇಳ್ಕೊಟ್ರು. ಇದನ್ನು ಯಾವ ರೀತಿ ಮಾಡೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ. ಕಚ್ಚಾ ಆಮ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು ಹಸಿ ಮಾವಿನಕಾಯಿಯ ಕ್ಯಾಂಡಿಯನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ 2 ರಿಂದ 3 ಚಮಚದಷ್ಟು ಕ್ಯಾಂಡಿ ಪುಡಿಯನ್ನು ಹಾಕಿ, ಅರ್ಧ ನಿಂಬೆಯ ರಸ, ಐಸ್ ಕ್ಯೂಬ್ಸ್, ಸೋಡಾ ಜ್ಯೂಸ್ ಹಾಕಿ ಮೇಲಿನಿಂದ ಪುದೀನಾ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಕಚ್ಚಾ ಆಮ್ ಕ್ಯಾಂಡಿ ಜ್ಯೂಸ್. ಇನ್ನೋವೇಟಿವ್ ಆದಂತಹ ಒಂದು ಕಚ್ಚಾ ಆಮ್ ಜ್ಯೂಸ್, ಅದೇ ರೀತಿ ಬ್ರೆಡ್ ಇಂದ ಖೀರ್ ಮಾಡುವಂತ ವಿಧಾನವನ್ನ ನೀವು ತಿಳಿಸ್ಕೊಟ್ರಿ. ಸೊ ಇದು ನೋಡ್ತಾ ಇದ್ರೆ ಒಮ್ಮೆ ಟೇಸ್ಟ್ ನೋಡಬೇಕು ಅಂತ ಫೀಲ್ ಆಗ್ತಾ ಇದೆ, ಟೆಂಪ್ಟ್ ಆಗ್ತಾ ಇದೆ. ಸೊ ಹೇಗಿದೆ ಅಂತ ನೋಡಿ, ಟೇಸ್ಟ್ ಮಾಡಿ ವೀಕ್ಷಕರಿಗೂ ನೀವು ಹೇಳಬೇಕಾಗ್ತದೆ. ಹೌದು. ಓಕೆ, ಮಾಡೋಣ ಅಲ್ವಾ? ಯಾವುದನ್ನ ಫಸ್ಟ್ ಟೇಸ್ಟ್ ಮಾಡುವ? ಖೀರ್ ಫಸ್ಟಿಗೆ ಮಾಡೋಣ. ಓಕೆ ಸರಿ. ಸೂಪರ್ ಮ್ಯಾಮ್, ತುಂಬ ಚೆನ್ನಾಗಿದೆ. ನನ್ನ ಟೇಸ್ಟ್ ನನಗೆ ಟೇಸ್ಟ್ ಆಗಿರುತ್ತೆ, ಯಾಕಂದ್ರೆ ನೀವು ತಿಳಿಸ್ಬೇಕು ಹೇಗಿದೆ ಅಂತ. ಖಂಡಿತ ಇದೊಂದು ಉತ್ತಮವಾದಂಥ ಒಂದು ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಖೀರ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಮ್ಯಾಮ್. ಇನ್ನು ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ತುಂಬ ಟೇಸ್ಟಿ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಸೂಪರ್. ಅದರ ಅರೋಮಾ, ಒಂದು ಬೆಣ್ಣೆಯ ಅರೋಮಾ ಜಾಸ್ತಿ ಕೊಡ್ತಾ ಇದೆ. ಸೊ ಅದೊಂಥರ ಡಿಫ್ರೆಂಟ್ ಆಗಿ ನಾನು ಫಸ್ಟ್ ಟೈಮ್ ತಿಂದಿರೋದು ಬೆಣ್ಣೆಯಲ್ಲಿ ಮಾಡಿದಂತ ಒಂದು ಖೀರ್. ಹೌದು, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಾನು ಹೇಗೆ ಇದಾಗತ್ತೆ ಅಂತ ಒಂದು ಇದು ಮಾಡ್ಕೊಂಡಿದ್ದೆ. ತುಪ್ಪಕ್ಕೂ ಬೆಣ್ಣೆಗೂ ತುಂಬಾ ಡಿಫರೆನ್ಸ್ ಇದೆ. ಹೌದು. ಸೊ ಅದು ಯಾವ ತರ ಬರ್ಬೋದು ಅಂತ ಹೇಳಿ. ಬಟ್ ಇಟ್ ಈಸ್ ಆಸಮ್. ಥ್ಯಾಂಕ್ ಯು. ಹಾಗೆ ಒಂದು ಕಟ್ಟಮಿಟ ಒಂದು ಜ್ಯೂಸ್ ಟೇಸ್ಟ್ ಮಾಡಿ ನೀವು. ಖಂಡಿತ ನೀವು ತಗೊಳ್ಳಿ. ಓಕೆ, ನಾವು ಹೇಗಿದೆ ಅಂತ ಈಗ ಒಂದು ಟೇಸ್ಟ್ ಮಾಡಿ ನೋಡುವ. ಖಂಡಿತ. ಸೊ ಗ್ರೀನ್ ಯಾಮಿ ಜ್ಯೂಸ್. ಹೌದು. ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಆ ಪುದೀನದ ಎಷ್ಟು ಬೇಕೋ ಅಷ್ಟೇ ಅರೋಮಾ ಬಿಟ್ಟಿದೆ. ಹೌದು. ಸೊ ಆ ಕಟ್ಟಾಮಿಟ, ಆ ಇದು ಏನು ಕ್ಯಾಂಡಿದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಇಷ್ಟ ಆಗ್ಬೋದು. ಇವನ್ ಮಕ್ಕಳಿಗಂತೂ ಇದು ವೀಕ್ಷಕರಿಗೆ ಇಷ್ಟ ಆಗ್ಲೇಬೇಕು. ಖಂಡಿತ ಇಷ್ಟ ಆಗುತ್ತೆ ವೀಕ್ಷಕರಿಗೆ. ಸೊ ಅಂತ ಒಂದು ತಂಪಾದ, ಅದೇ ರೀತಿ ಟೇಸ್ಟಿ ಆದಂತ ಪಾನೀಯ ಇದು. ಸೊ ಇದನ್ನ ನೀವು ಇವತ್ತು ಬಂದು ಹೇಳ್ಕೊಟ್ಟಿದ್ದೀರಾ. ಸೊ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಸೊ ಮೇಡಮ್, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಇನೋವೇಟಿವ್ ಅಡುಗೆಯನ್ನು ನಮಗೆ ಹೇಳಿಕೊಟ್ಟಿರೋದಕ್ಕೆ ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಪುಟ್ಟ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ವತಿಯಿಂದ ಒಂದು ಆತ್ಮೀಯವಾದಂಥ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಕಚ್ಚಾ ಆಮ್ ಜ್ಯೂಸ್, ಅದೇ ರೀತಿ ಬ್ರೆಡ್ ಖೀರ್ ಹೇಗೆ ಮಾಡ್ಕೊಳ್ಳೋದು ಅಂತ, ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂಥೇಳಿ ನಾವು ನೋಡ್ಕೊಂಡ್ವಿ. ಅದೇ ರೀತಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್,
Calcibrite toothpaste and toothbrush, Lovemark Beauty Soap, McCoy Home Appliances, A Promise of Happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.